ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ನೋಡಿ, ಈಗ ನೀವು ಈ ವಿಮರ್ಶೆಯನ್ನು ಬೊಮ್ಮಾಯಿ ಯಡಿಯೂರಪ್ಪ ಕರ್ನಾಟಕ ಲೆವೆಲಲ್ಲಿ ಮಾತಾಡ್ತೀರಿ. ಬಟ್ ನನ್ನದೊಂದು ಮೂಲಭೂತ ಪ್ರಶ್ನೆ ಏನು ಅಂತಂದರೆ, ಮೋದಿ ನೋಡಿ ಓಟು ಕೊಡಿ ಅಂತೇಳಿ ನೀವು BJPಯವರು ಹೇಳಿದ್ದು. ಸೊ ಮೋದಿ ಅವರಿಂದಲೇ ನಾಯಕತ್ವದಲ್ಲೇ ಎಲ್ಲವೂ ಈ ದೇಶದಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ ಹೇಳಿ ಜನ ನಿರೀಕ್ಷೆ ಇಟ್ಕೊಂಡದ್ದು. ಮೋದಿಯ ನಾಯಕತ್ವ, ಮೋದಿ ನೋಡಿ ಓಟು ಕೊಡಿ ಅಂತ. ಈಗ ಇದರ ವಿಫಲತೆಯನ್ನು ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ತಲೆಗೆ ಕಟ್ಟಬೇಕಾಗ್ತದೆ. ಕರ್ನಾಟಕ ಸರ್ಕಾರಕ್ಕೆ GST ಬರಲಿಲ್ಲ ಯಾಕೆ? ಕರ್ನಾಟಕ ಸರ್ಕಾರಕ್ಕೆ ಬರಬೇಕಾದಂಥ ಏನು ನೆರೆ ಪರಿಹಾರ ಯಾಕೆ ಬರಲಿಲ್ಲ? ಕರ್ನಾಟಕ ಸರ್ಕಾರಕ್ಕೆ ಈ ರೀತಿ ಗೊಂದಲಗಳನ್ನು ನೀವು ನಿಮ್ಮ ಪಕ್ಷದ ಮೂಲಕ ಮಾಡಿದ್ರಿ. ಇದೆಲ್ಲದಕ್ಕೂ ಕೂಡ ಮೋದಿ ನೇತೃತ್ವದ ಸರ್ಕಾರ, ಮೋದಿ ನೋಡಿ ಓಟು ಕೊಡಿ ಹೇಳಿದವರು ಈಗ ಪ್ರಶ್ನೆ ಯಾಕೆ ಕೇಳ್ತೀರಿ ಅಂತ ಹೇಳಬಾರ್ದು. ಈಗ ಮೋದಿ ನೋಡಿ ನಾವು ಪ್ರಶ್ನೆ ಕೇಳಬೇಕಾಗ್ತದೆ, ಏನು ಮಾಡಿದಿರಿ ಮಾರ ನಮ್ಮ ಕರ್ನಾಟಕದಲ್ಲಿ? ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ನಮಗೆ ಪರಿಹಾರ ಏನು? ನಿಮ್ಮ ನಾಯಕತ್ವ ಹಾಗಿದ್ರೆ ಅಷ್ಟು ಸುದೃಢವಾಗಿಲ್ವಾ? ಈ ಪ್ರಶ್ನೆಗಳನ್ನು ನಮ್ಮದು ಸ್ಟೇಜ್ ದಾಟಿ ಈಗ ಅಲ್ಲಿಗೆ ಹೋಗಿಯೇ ಕೇಳಬೇಕಾಗ್ತದೆ. ಯಾಕೆಂದರೆ ಮೋದಿ ನೋಡಿ ಒಟ್ಟು ಕೊಟ್ಟದಲ್ಲ. ಎಸ್ ಉತ್ತರ ಸದ್ಯಕ್ಕೆ ಇಲ್ಲ ಅನ್ನಬಹುದಾದಂಥ ಒಂದು ಪ್ರಶ್ನೆಯನ್ನು MJ ಹೆಗ್ಡೆ ಅವರು ಮುಂದೆ ಇಟ್ಟಿದ್ದಾರೆ. ನೋಡುವ.